ಪ್ರತಿಷ್ಠಿತ ವಾಣಿಜ್ಯ ಬ್ಯಾಂಕ್ಗಳಲ್ಲೊಂದಾದ ಬ್ಯಾಂಕ್ ಆಫ್ ಇಂಡಿಯಾ ಸೆಪ್ಟೆಂಬರ್ 1906ರಲ್ಲಿ ಆರಂಭಗೊಂಡಿತು. ಬ್ಯಾಂಕ್ ಆಫ್ ಇಂಡಿಯಾದ ಮುಖ್ಯ ಕಾರ್ಯಾಲಯ ಮುಂಬಯಿಯ ಸಾರಾ ಹೌಸ್, ಬಾಂದ್ರಾ ಕುರ್ಲಾ ಕಾಂಪ್ಲೆಕ್ಸ್ನಲ್ಲಿ ಕಾರ್ಯನಿರ್ವಹಿಸಿದ್ದು, ದೇಶದ ವಿವಿಧ ಪ್ರಾಂತ್ಯಗಳಲ್ಲಿ ಸುಮಾರು 500ಕ್ಕೂ ಮಿಕ್ಕಿರುವ ಶಾಖೆಯನ್ನು ಹೊಂದಿದೆ. ತನ್ನ ವಿಶ್ವಾಸದ ಪ್ರತೀಕವಾಗಿ ಜಗತ್ತಿನ 6 ವಿವಿಧ ರಾಷ್ಟ್ರಗಳಲ್ಲಿ 24 ಶಾಖೆಯನ್ನು ಹೊಂದಿದೆ. ಬ್ಯಾಂಕ್ ಆಫ್ ಇಂಡಿಯಾ ಗ್ರಾಹಕರಿಗೆ ತೃಪ್ತಿದಾಯಕ ಸೇವೆಯನ್ನು ನೀಡುವುದರಲ್ಲಿ ತಮ್ಮನ್ನು ಅತೀವವಾಗಿ ತೊಡಗಿಸಿಕೊಂಡಿದೆ. ಉಡುಪಿ ಶಾಖೆ 2000 ಇಸ್ವಿಯಲ್ಲಿ ಆರಂಭಗೊಂಡಿತು. ಪೇಜಾವರ ಶ್ರೀಗಳ ಶುಭ ಹಸ್ತದಲ್ಲಿ ಉಡುಪಿಯ ಹೃದಯ ಭಾಗದಲ್ಲಿರುವ ಸಿಟಿ ಬಸ್ ಸ್ಟ್ಯಾಂಡ್ನ ಪ್ರಿಯದರ್ಶಿನಿ ಕಾಂಪ್ಲೆಕ್ಸ್ನಲ್ಲಿ ಆರಂಭಗೊಂಡಿತ್ತು. ಸುಮಾರು ಸುದೀರ್ಘವಾದಂತಹ 21 ವರ್ಷಗಳ ಸೇವೆಯನ್ನು ಸಲ್ಲಿಸಿದ್ದೆ. ಇದೀಗ 100 ಕೋಟಿಗೂ ಮಿಕ್ಕಿರುವ ವ್ಯವಹಾರವನ್ನು ಹೊಂದಿದೆ. ಸದ್ಯ ಈ ಒಂದು ಶಾಖೆ ಸ್ಥಳಾಂತರಗೊಳ್ಳುತ್ತೆ. ಸಾಯಿರಾದ ಮೋಟಾರ್ ಬಳಿಯ ಓಪೆಲ್ ಎನ್ಕ್ಲೇವಿಗೆ ಸ್ಥಳಾಂತರಗೊಳ್ಳುತ್ತಿದ್ದು, ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಬಗ್ಗೆ ಉಡುಪಿ ಶಾಖೆಯ ಪ್ರಬಂಧಕರಾದ ಉಮೇಶ್ ಜಿಕೆ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದರು. ಮುಂಬಯಿಯ ಸ್ಟಾರ್ ಹೌಸ್ ಬಾಂದ್ರಾ ಕುರ್ಲಾ ಕಾಂಪ್ಲೆಕ್ಸ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ದೇಶದ ವಿವಿಧ ಪ್ರಾಂತ್ಯಗಳಲ್ಲಿ ಸುಮಾರು 5100ಕ್ಕೂ ಮಿಕ್ಕಿರುವ ಶಾಖೆ ಹೊಂದಿರುತ್ತದೆ. ಆಮೇಲೆ ಜಗತ್ತಿನ 6 ವಿವಿಧ ರಾಷ್ಟ್ರಗಳಲ್ಲಿ ಸುಮಾರು 24 ಶಾಖೆ ಹೊಂದಿರುತ್ತದೆ. ಸೊ ನಮ್ಮ ಬ್ಯಾಂಕ್ ಆಫ್ ಇಂಡಿಯಾವು ಪ್ರತಿ ವರ್ಷವೂ ಗ್ರಾಹಕರ ಸೇವೆಯಲ್ಲಿ ನಂಬರ್ 1 ಪ್ರಶಸ್ತಿಯನ್ನು ಪಡೆದಿರುತ್ತದೆ. ಸೊ ನಮ್ಮ ಸುಮಾರು 5500ಕ್ಕೂ ಹೆಚ್ಚು ATM ಅನ್ನು ನಾವು ಹೊಂದಿರ್ತೇವೆ. ಬ್ಯಾಂಕ್ ಆಫ್ ಇಂಡಿಯಾ ಉಡುಪಿ ಶಾಖೆಯು 13/1/2000 ಇಸ್ವಿನಂದು ಆಗಿನ ಪೇಜಾವರ ಶ್ರೀಗಳ ಶುಭ ಹಸ್ತದಲ್ಲಿ ಉಡುಪಿಯ ಹೃದಯ ಭಾಗದಲ್ಲಿರುವ ಸಿಟಿ ಬಸ್ ಸ್ಟ್ಯಾಂಡಿನ ಪ್ರಿಯದರ್ಶಿನಿ ಕಾಂಪ್ಲೆಕ್ಸ್ ಪ್ರಾರಂಭ ಮಾಡಿತ್ತು. ನಮ್ಮೆಲ್ಲ ಪ್ರೀತಿಯ ಗ್ರಾಹಕ ಬಂಧುಗಳ ಅತೀವಾದ ಸಹಕಾರದಿಂದ ಪ್ರಗತಿಯ ಸಾಲಿನ ಉನ್ನತಿಯನ್ನು ಪಡೆದುಕೊಂಡಿರುವ ನಮ್ಮ ಶಾಖೆಯು 21 ವರ್ಷಗಳ ಸದೃಢ ಸೇವೆಯನ್ನು ನೀಡಿತು. ಇದೀಗ 100 ಕೋಟಿಗೂ ಮಿಕ್ಕಿರುವ ವ್ಯವಹಾರವನ್ನು